ಉಡುಪಿ ಕೃಷ್ಣಮಠದ ಪಾಲಿಗೆ ಇಂದು ಐತಿಹಾಸಿಕ ದಿನ. ಪರ್ಯಾಯ ಪಲಿಮಾರು ಸ್ವಾಮಿಗಳ ಕನಸು ನನಸಾದ ಕ್ಷಣ. ಅಂದಾಜು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಕೆಜಿಗೂ ಅಧಿಕ ತೂಕದ ಚಿನ್ನವನ್ನ ಬಳಸಿ ಕೃಷ್ಣದೇವರ ಗರ್ಭಗುಡಿಗೆ ಸುವರ್ಣ ಗೋಪುರವನ್ನು ಅರ್ಪಿಸಲಾಯಿತು. ಅಷ್ಟಮಠಾಧೀಶರು ಕಲಶಾಭಿಷೇಕ ಮಾಡಿದರೆ ಸಾವಿರಾರು ಜನರು ಈ ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾದರು. ಮುಗಿಲು ಮುಟ್ಟಿದ ಗೋವಿಂದ ಜಪ, ಗರ್ಭಗುಡಿಯ ಮುಡಿಗೇರಿದ 3 ಕಲಶಗಳ ವೈಭವದ ಅಲಂಕಾರ, ಅಷ್ಟಮಠಾಧೀಶರಿಂದ ನಿರಂತರ 4 ಗಂಟೆಗಳ ಕಾಲ ಅಭಿಷೇಕ. ಈ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಬಂದ ಸಹಸ್ರ ಭಕ್ತರು. ಉಡುಪಿಯ ಕೃಷ್ಣಮಠದ ಪಾಲಿಗೆ ಇಂದು ಮಹತ್ವದ ದಿನ. ಪಲಿಮಾರು ಸ್ವಾಮಿಗಳು ಕೃಷ್ಣಮಠದ ಗರ್ಭಗುಡಿಗೆ ಚಿನ್ನದ ಗೋಪುರವನ್ನು ಅರ್ಪಿಸಿದ್ದಾರೆ. 1 ವರ್ಷಗಳ ನಿರಂತರ ಕಾಮಕಾರ್ಯ ಬಳಿಕ ಈ ಸುಂದರ ಗೋಪುರ ಕೃಷ್ಣಾರ್ಪಣಗೊಂಡಿದೆ. ಭಕ್ತರ ನೆರವಿನೊಂದಿಗೆ 40 ಕೋಟಿ ವೆಚ್ಚದಲ್ಲಿ ಈ ಗೋಪುರ ನಿರ್ಮಿಸಲಾಗಿದೆ. 100 ಕೆಜಿಗೂ ಅಧಿಕ ಚಿನ್ನವನ್ನ ಈ ಗೋಪುರಕ್ಕೆ ಬಳಸಲಾಗಿದೆ. ಇಂದು ತತ್ವಹೋಮ, ಅಧಿವಾಸ ಹೋಮ, ಶಿಖರ ಪ್ರತಿಷ್ಠೆ, ಶಿಖರ ಕಲಶ ಪೂಜೆ, ಮಹಾಸಂದರ್ಶನ ಹೋಮ ನಡೆಸಲಾಯಿತು. ಮುಂಜಾನೆಯ ಶುಭ ಮುಹೂರ್ತದಲ್ಲಿ ಗೋಪುರ ಅರ್ಪಣೆಯಾದರೆ ಇಡೀ ದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕೃಷ್ಣನ ಈ ಗೋಪುರಕ್ಕೆ 1000 ಕಲಶಗಳ ಮಂತ್ರಪೂರಿತವಾದ ಜಲದ ಅಭಿಷೇಕದ ಕಾರ್ಯಕ್ರಮದ ಮೂಲಕ ಸಮರ್ಪಣೆಯನ್ನು ಅಷ್ಟಮಠಾಧೀಶರು ನಡೆಸ್ತಾ ಇದ್ದಾರೆ. ಕೃಷ್ಣನಿಗೆ ಬೇರೆ ಬೇರೆ ಅಲಂಕಾರಗಳಿವೆ. ವಜ್ರಕವಚದ ಅಲಂಕಾರ ಇದೆ, ನವರತ್ನಗಳ ಅಲಂಕಾರ ಇದೆ, ಸುವರ್ಣ ಕವಚದ ಅಲಂಕಾರ ಇದೆ, ಪೀತಾಂಬರದ ಅಲಂಕಾರ ಮಾಡ್ತಾರೆ, ಬೇರೆ ಬೇರೆ ಅಲಂಕಾರಗಳನ್ನು ಮಾಡ್ತಾರೆ. ಯಾವ ಅಲಂಕಾರಗಳಿದ್ದರೂ ಕೂಡ ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗಿನ ತನಕ, ನಾಳೆ ಅದರದ್ದು ನಿರ್ಮಾಲ್ಯ ಅದನ್ನು ತೆಗೆದು ಬೇರೆಯೇ ಮಾಡಬೇಕಾಗ್ತದೆ. ಈ ಸುವರ್ಣ ಗೋಪುರದ ಅಲಂಕಾರ ಹಾಗಲ್ಲ. ಪೇಜಾವರ ಶ್ರೀಗಳು ತಮ್ಮ ಇಳಿ ವಯಸ್ಸನ್ನು ನಾಚಿಸುವಂತೆ ಕೃಷ್ಣಮಠದ ಶಿಖರವೇರಿ ಅಭಿಷೇಕವನ್ನ ನಡೆಸಿದ್ದು ಭಕ್ತರಲ್ಲಿ ರೋಮಾಂಚನವನ್ನ ಉಂಟುಮಾಡಿತ್ತು. ಕಲಶಾಭಿಷೇಕದ ವೇಳೆಯಲ್ಲೇ ಮಳೆಯ ಸಿಂಚನವಾದಾಗ ಭಕ್ತರು ಭಾವುಕರಾದರು. ನಿರಂತರ ಕೃಷ್ಣ ಜಪ ಹಾಗೂ ಗೋವಿಂದ ಘೋಷಣೆ ಮುಗಿಲು ಮುಟ್ಟಿತ್ತು. 5 ಶತಮಾನಗಳ ಹಿಂದೆ ನಿರ್ಮಿತವಾದ ತಾಮ್ರದ ಗೋಪುರವನ್ನ ತೆರವು ಮಾಡಿ 2 ಹಂತಗಳ ಈ ಸುವರ್ಣ ಗೋಪುರ ನಿರ್ಮಾಣ ಮಾಡಲಾಗಿದೆ. ಮಠಕ್ಕೆ ಭೇಟಿ ಕೊಡುವ ಲಕ್ಷಾಂತರ ಭಕ್ತರಿಗೆ ಈ ಗೋಪುರ ಪ್ರಧಾನ ಆಕರ್ಷಣೆಯಾಗಲಿದೆ. ಮನುಷ್ಯನ ಮನಸ್ಸು ಚಿನ್ನದ ಮೇಲೆ ಹೆಚ್ಚು ಆಕರ್ಷಿತವಾಗುವುದರಿಂದ ಕ್ಷೇತ್ರದ ವರ್ಚಸ್ಸು ಹೆಚ್ಚುತ್ತೆ ಅನ್ನೋದು ನಂಬಿಕೆ. ಬಂಗಾರದ ಕಿರಣಗಳು ತಾಕಿದ್ರೆ ಮಾನವನ ದೇಹದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತೆ ಎನ್ನುವ ವೈಜ್ಞಾನಿಕ ನಂಬಿಕೆಯೂ ಇದೆ. ಶಿಖರ ಪ್ರತಿಷ್ಠೆ ಮಾಡುವಾಗ ಒಂದು ಬಂಗಾರದ ಕಲಶಿಟ್ಟಿದ್ದೇವೆ ಅಂತ ಭಾವನೆ ಇಲ್ಲ, ಅದರಲ್ಲಿ ದೇವರಿದ್ದಾನೆ ಅಂತ. ಆ ದೇವರೇ ಸ್ವತಃ ಅದರಲ್ಲಿದ್ದುಕೊಂಡು ಅವನು ಭಕ್ತರಿಗೆ ಅನುಗ್ರಹ ಮಾಡ್ತಾನೆ. ಈ ಕಾರಣದಿಂದಲೇ ಭಕ್ತರು ಒಳಗೆ ದರ್ಶನ ಆಗಲಿದ್ದರೂ ಕೂಡ ಗೋಪುರ ನೋಡಿ ಹೋಗ್ಲಿಕ್ಕೆ ಅವಕಾಶ ಉಂಟು. ಯಾಕೆ ದೇವರ ದರ್ಶನ ಆಯಿತು ಅಂತ ಆ ಭಾವನೆಗೆ ತುಂಬಬೇಕಾದರೆ ಕಳಸದಲ್ಲಿ, ಶಿಖರದಲ್ಲಿ ದೇವರ ಸನ್ನಿಧಾನ ಬೇಕು. ಹಾಗಾಗಿ ಪ್ರಾಚೀನರು ಪ್ರತಿಷ್ಠೆ ಮಾಡಿದಂಥ ಶಿಖರದಲ್ಲಿ ದೇವರ ಸನ್ನಿಧಾನವನ್ನು ಮತ್ತೆ ಚಿಂತನೆ ಮಾಡಿ ಸ್ಥಾಪನೆ ಮಾಡುವ ಪ್ರಕ್ರಿಯೆ ನಡೆದಿದೆ. ದಕ್ಷಿಣ ಭಾರತದ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾದ ಉಡುಪಿಯ ಕೃಷ್ಣಮಠ ಇನ್ನು ಮುಂದೆ ಸುವರ್ಣ ಕ್ಷೇತ್ರವಾಗಿ ಕಂಗೊಳಿಸಲಿದೆ. ಮಠಕ್ಕೆ ಭೇಟಿ ಕೊಡುವ ಭಕ್ತರಿಗೆ ಈ ಗೋಪುರ ಪ್ರಧಾನ ಆಕರ್ಷಣೆಯಾಗಲಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.